ಮಹತೋಬಾರ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಉತ್ಸವ ಮುಗಿದಿದ್ದು ನಿನ್ನೆ ಸಂಜೆ ಅವಭೃತ ಸ್ನಾನ ಕೆರೆಮಠದಲ್ಲಿ ನಡೆದಿದೆ. ಮಹತೋಬಾರ ಕೊಡವೂರು ಶಂಕರನಾರಾಯಣ ದೇವರ ಉತ್ಸವ ಮುಗಿದಿದ್ದು ದೇವರ ಅವಭೃತ ಸ್ನಾನ ಕೆರೆಮಠದಲ್ಲಿ ಭಾನುವಾರ ಸಂಪನ್ನಗೊಂಡಿತು. ಕಟ್ಟೆಪೂಜೆಗೆ ಕೊಡವೂರು ದೇವಸ್ಥಾನದಿಂದ ತಂತ್ರಿಗಳ ನೇತೃತ್ವದಲ್ಲಿ ಹೊರಟ ದೇವರ ಉತ್ಸವ ಮೂರ್ತಿಯು ಹಲವು ಮನೆಗಳಲ್ಲಿ ಕಟ್ಟೆಗಳಲ್ಲಿ ಪೂಜೆಯನ್ನು ಸ್ವೀಕರಿಸಿ ಮೂಡುಬೆಟ್ಟುವಿನ ಕೆರೆಮಠಕ್ಕೆ ಆಗಮಿಸಿತು. ಕೆರೆಯಲ್ಲಿ ವೈಭವದ ತೆಪ್ಪೋತ್ಸವದ ನಂತರ ಹೋಮಗಳು ನಡೆದವು. ದೇವರ ಮೂರ್ತಿ ಸಮೇತ ಅನೇಕ ಭಕ್ತರು ಕೆರೆಯಲ್ಲಿ ಮಿಂದೆದ್ದರು. ಇಲ್ಲಿ ಮಕ್ಕಳ ನಿರೀಕ್ಷೆಯಲ್ಲಿರುವ ದಂಪತಿಗಳು ಮಿಂದರೆ ಸಂತಾನ ಫಲ ದೊರಕುವುದು ಎಂಬ ಬಲವಾದ ನಂಬಿಕೆ ಇದೆ. ಅವಭೃತ ಸ್ನಾನದ ಬಳಿಕ ಕೆರೆಮಠದ ಮನೆಯಲ್ಲಿ ದೇವರಿಗೆ ಪೂಜೆ ನೆರವೇರಿತು. ಈ ಸಂದರ್ಭ ದೇವಳದ ಆಡಳಿತ ಮಂಡಳಿಯ ಅನೇಕರು ಮತ್ತು ಭಗವದ್ ಭಕ್ತರು ಉಪಸ್ಥಿತರಿದ್ದರು.